ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆಯ ವಿಶೇಷ ಕಾರ್ಯಕ್ರಮ. ಹೆಣ್ಣು ಮಕ್ಕಳ ಸಾಧನೆಯ ಒಂದಿಷ್ಟು ಪರಿಚಯ ಮತ್ತು ಅವರೊಂದಿಗೆ ಒಂದಿಷ್ಟು ಮಾತುಕತೆ ಈ ನಮ್ಮ ಕಾರ್ಯಕ್ರಮದಲ್ಲಿ. ಈ ದಿನ ನಮ್ಮ ಜೊತೆಗಿದ್ದಾರೆ ಒಬ್ಬರು ವಿಶೇಷವಾದ ಅತಿಥಿ. ಯಾರಾದರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೆ ಇವರು ತನ್ನ ಅತಿ ಸಣ್ಣ ವಯಸ್ಸಿನಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಆ ಕ್ಷೇತ್ರಗಳು ಯಾವುದು, ಅವರ ಬಗ್ಗೆ, ಅವರಿಂದಲೇ ಅವರು ಮಾಡಿದಂತಹ ಸಾಧನೆಯ ಬಗ್ಗೆ ಅನುಭವಗಳನ್ನು ಅವರಿಂದಲೇ ಕೇಳೋಣ. ದೀಕ್ಷಾ ಕಲ್ಮಾಡಿ ಅವರು, ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ದೀಕ್ಷಾ ಕಲ್ಮಾಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ, ನಿಮ್ಮ ಹೆಸರೇ ದೀಕ್ಷಾ. ಮೊದಲನೇದಾಗಿ ದೀಕ್ಷಾ ಅಂದರೆ ಏನು ಹೇಳಿ, ಅದರ ಅರ್ಥ? ದೀಕ್ಷಾ ಅಂದರೆ ನನ್ನ ಅಪ್ಪ ಮತ್ತು ಅಮ್ಮನ ಹೆಸರು ಒಟ್ಟಾಗಿ ಸೇರಿಸಿ ನನ್ನ ಅಪ್ಪ ಇಟ್ಟಂಥ ಒಂದು ಹೆಸರು. ಓಕೆ, ಹಾಗಾದರೆ ನೀವು ತಂದೆಯ ಮಗಳು, ತಂದೆಯ ಪ್ರೀತಿಯ ಮಗಳು. ಓಕೆ, ಯಾರಾದರೂ ಬಂದರೆ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೆ, ಒಂದು ಡ್ಯಾನ್ಸ್ ಆದರೆ ಡ್ಯಾನ್ಸ್, ಸಿಂಗರ್ ಆದರೆ ಸಿಂಗರ್, ಆ ರೀತಿ. ಬಟ್ ನೀವು ಒಂಥರ ಬಹುಮುಖ ಪ್ರತಿಭೆ, ಅಂದರೆ ಡ್ಯಾನ್ಸ್ ಕೂಡ ಮಾಡ್ತೀರಾ, ಸಿಂಗರು, ಮತ್ತು ಇತ್ತೀಚೆಗೆ ಕೇಳ್ಪಟ್ಟೆ ನಿಮಗೆ ಮಕ್ಕಳ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ. ನೀವು ಹೇಳೋದಾದರೆ ಹೇಗೆ ನಿಮಗೆ ಆಸಕ್ತಿ ಬಂತು ಡ್ಯಾನ್ಸ್ ಮೇಲೆ? ನನಗೆ ಚಿಕ್ಕ ಇರುವಾಗಿಂದಲೇ ಅಮ್ಮ ಅಪ್ಪನಿಗೆ ಎಲ್ಲ ಅದರಲ್ಲಿ ಸಹ ಇಂಟ್ರೆಸ್ಟ್ ಇತ್ತು. ಹಾಗೆ ನನಗೆ ಸಹ ಅದರಲ್ಲೆಲ್ಲ ಇಂಟ್ರೆಸ್ಟ್ ಬರ್ತಾ ಇತ್ತು. ಹಾಗೆ ಅಮ್ಮ ಅಪ್ಪ ಕ್ಲಾಸಿಗೆ ಹಾಕಿ ನನ್ನನ್ನು ಹಾಗೆ ಬೆಳೆಸ್ತಾ ಇದ್ದರು. ಮತ್ತು ನಾನು ಪ್ಲೇ ಸ್ಕೂಲಲ್ಲಿ ಇರುವಾಗ ಒಂದು ಸತಿ ಆ್ಯಕ್ಟಿಂಗ್ ಮಾಡಿದ್ದೆ. ಆವಾಗ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಅದು ಅಜ್ಜಿ ಕ್ಯಾರೆಕ್ಟರ್ ಆಗಿತ್ತು. ಆಮೇಲೆ ಇತ್ತೀಚೆಗೆ ಬಲೆಬುಲಿ ಪಾಲೆಯಲ್ಲಿ ಜ್ಞಾನೇಶ್ ಮಾಮ ನನಗೆ ಒಂದು ಅವಕಾಶ ಕೊಟ್ಟಿದ್ದರು. ಅದರಲ್ಲಿ ಹೋಗಿದ್ದೆ. ಅದರಲ್ಲಿ 3rd ಬಂದಿತ್ತು. ನಮ್ಮ ಶಿಲ್ಪ ತಂಡ ತುಂಬ ಸಪೋರ್ಟ್ ಮಾಡಿದರು. ಹಾಗಾಗಿ ಡ್ಯಾನ್ಸಲ್ಲಿ ನಮ್ಮ ಮಂಜರಿ ಮ್ಯಾಮ್ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ಸಿಂಗಿಂಗಲ್ಲಿ ಸಹ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಅದರಲ್ಲಿ ಇಂಟ್ರೆಸ್ಟ್ ಎಲ್ಲ ಬರ್ತಾ ಇರ್ತದೆ. ಓಕೆ, ಎಲ್ಲರೂ ಅಂದರೆ ಒಬ್ಬರ ಸಪೋರ್ಟಿಂದ ನಿಮಗೆ ಇಂಟ್ರೆಸ್ಟ್ ಬರೋದು. ಓಕೆ, ನೀವು ನಿಮ್ಮ ನಾಟಕ ಕ್ಷೇತ್ರ ಅಂದರೆ ಆ್ಯಕ್ಟಿಂಗ್ ಆಗಿರ್ಬೋದು, ಅದರ ಬಗ್ಗೆ ಹೇಳ್ತಾ ಇದ್ದೀರಿ. ಬಲೆಬುಲಿ ಪಾಲೆಗೆ ಹೋಗ್ತೇನೆ ಅಂತ ಹೇಳಿದರೆ, ನಾನು ಎಲ್ಲರ ಹತ್ರ ಹೇಳೋದು ಹೀಗೆ, ಅಂದರೆ ಬಲೆಬುಲಿ ಪಾಲೆಗೆ ಹೋಗೋವರ ಬಳಿ ಕೇಳೋದು, ಇದೊಂದು ನಮ್ಮ ಕರಾವಳಿಯವರಿಗೆ ಸುವರ್ಣ ಅವಕಾಶ. ಅದರಲ್ಲೂ ನಿಮ್ಮದೊಂದು ನಾಟಕದ ಒಂದು ಫೋಟೋ ನೋಡಿದೆ, ಅಂದರೆ 2 ಜನ ಒಟ್ಟಾಗಿ ಹೀಗೆ ಕೈ ನೆಲಕ್ಕೆ ತಾಗುವಂತಹ ಒಂದು ಬಹಳ ಕಷ್ಟವಾದ ಭಂಗಿ. ಅದು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ, ಹೇಗೆ ಸ್ಟೇಜ್ ಮೇಲೆ ಅದನ್ನು ಪ್ರದರ್ಶನ ಮಾಡಿದ್ರಿ? ಅಂದರೆ ಜ್ಞಾನೇಶ್ ಮಾಮ ಅದೇ ತುಂಬ ಸಪೋರ್ಟ್ ಮಾಡಿದರು. ಹಾಗೆ ಕಲಾಶಿಲ್ಪ ತಂಡ ಕೂಡ. ನಾನು ಲಾಸ್ಟ್ ಆ್ಯಕ್ಟಿಂಗ್ ಮಾಡಿದ್ದಂದರೆ ನನ್ನ ಪ್ಲೇ ಸ್ಕೂಲಲ್ಲಿ. ಅದು ಸಹ ನನಗೆ ಅಷ್ಟು ಗೊತ್ತಿರಲಿಲ್ಲ. ಅಮ್ಮ ಹಾಕಿದ್ದು ಮಾಡಿದ್ದೆ, ಫಸ್ಟ್ ಪ್ರೈಸ್ ಬಂತು, ಆಯಿತು. ಆದ ಮೇಲೆ ನನಗೆ ನಾನು ಸಿಂಗಿಂಗ್ ಡ್ಯಾನ್ಸಿಂಗ್ ಅಂತಲೇ ಇಲ್ಲಿ ತನಕ ಬಂದಿದ್ದೆ. ಈ ವರ್ಷ ಅದೇ ಜ್ಞಾನೇಶ್ ಮಾಮ ಹೀಗೆ ಕೇಳಿದರು, ಬಲೆಬುಲಿ ಪಾಲೆ ಉಂಟು, ಬರ್ತೀಯಾ, ಫಿನಾಲೆಯಲ್ಲಿದ್ದೀವಿ ಅಂತ. ಸೊ ಅವರು ಸೆಲೆಕ್ಟ್ ಮಾಡಿ ನಾನು ಹೋಗಿದ್ದೆ. ಆವಾಗ ಪ್ರಾಕ್ಟೀಸ್ ಅಂದರೆ ಅವರು ಫಸ್ಟ್ ಡೈಲಾಗ್ಸ್ ಎಲ್ಲ ಕೊಟ್ಟು ಇದು ಮಾಡ್ತಾಯಿದ್ರು. ಹಾಗೆ ತಂಡದವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಂದು ಫ್ಯಾಮ್ಲಿ ಥರನೇ ಇದ್ದರು. ಹಾಗೆ ಆ ಫ್ಯಾಮ್ಲಿ ಒಟ್ಟಿಗೆ ಒಂದು ಬಂದೇ ಇರುವಾಗ ಅದೆಲ್ಲ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಅವರ ಸಪೋರ್ಟೇ ನಮಗೆ ತುಂಬ ಹೆಲ್ಪ್ ಮಾಡ್ತಾಯಿತ್ತು. ಹಾಗೆ ಮತ್ತೊಂದು ನಾನು ನೋಡಿದ್ದೇನೆ, ನಿಮ್ಮದು ವಾಯ್ಸ್ ಆಫ್ ಆರಾಧನಾ, ಅದೊಂಥರ ಪ್ರತಿಭೆಗಳ ಅದೊಂದು ಅನಾವರಣಗೊಳಿಸುವಂಥ ಒಂದು ವೇದಿಕೆ ಅಂತ ಹೇಳ್ಬೋದು. ಆ ಒಂದು ವೇದಿಕೆಯಲ್ಲಿ ನಿಮಗೆ ಎಷ್ಟು ಆಪರ್ಚುನಿಟೀಸ್ ಸಿಗ್ತದೆ, ಅವಕಾಶಗಳು? ವಾಯ್ಸ್ ಆಫ್ ಆರಾಧನಾ ಟೀಮ್ ಅಂದರೆ ನಮ್ಮ ಪದ್ಮಶ್ರೀ ಅಮ್ಮ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ನಮಗೆ ತುಂಬ ವೇದಿಕೆಗಳನ್ನು ಕೊಟ್ಟಿದ್ದಾರೆ ಮ್ಯಾಂಗ್ಳೂರಲ್ಲಿ. ಹಾಗೆ ಎಲ್ಲ ಕಡೆ ಸಹ ತುಂಬ ಸಪೋರ್ಟ್ ಮಾಡಿ ವೇದಿಕೆ ಕೊಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ. ಓಕೆ, ಅವರಿಗೆ ಧನ್ಯವಾದ ಹೇಳ್ತೀರಾ. ಹಾಗಾದರೆ ಡ್ಯಾನ್ಸ್ ಮೇಲೆ ಹೇಗೆ ಆಸಕ್ತಿ ನಿಮಗೆ? ಡ್ಯಾನ್ಸ್ ಅಂದರೆ ಅಮ್ಮ ನನಗೆ ಚಿಕ್ಕ ಇರುವಾಗ ಡ್ಯಾನ್ಸ್ ಎಲ್ಲ ಕಲಿಸ್ತಾ ಇದ್ದರು. ಅಂದರೆ ಕ್ಲಾಸಿಗೆ ಹಾಕಿದ್ರು. ಕ್ಲಾಸಲ್ಲಿ ಬಂದಮೇಲೆ ಚಿಕ್ಕ ಇರುವಾಗ ನಾನು ಮನೆ ಹತ್ತಿರ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೋಲೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಗ್ರೂಪ್ ಡ್ಯಾನ್ಸ್ ಹಾಗೆ ಮಾಡ್ತಿರುವಾಗ ಮತ್ತು ಕ್ಲಾಸಲ್ಲಿ ಸಹ ಸುಮಾರು ಪ್ರೋಗ್ರಾಮ್ ಕೊಟ್ಟಿದ್ದೆ. ಮತ್ತು ಇತ್ತೀಚೆಗೆ ಡಾಕ್ಟರ್ ಮಂಜರಿ ಮ್ಯಾಮ್ ಅವರ ಬಳಿ ಕಲಿತಾ ಇದ್ದೇನೆ. ಅವರು ಸಹ ತುಂಬ ಸಪೋರ್ಟ್ ಮಾಡ್ತಾರೆ, ಕಾಂಪಿಟಿಷನ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಡ್ಯಾನ್ಸ್ಗೆ. ನೀವು ಕಲಿಯುವಂತಹ ಡ್ಯಾನ್ಸ್ ಫಾರ್ಮ್ ಯಾವುದು ಹೇಳ್ಬೋದಾ? ಭರತನಾಟ್ಯ ಕಲಿತಿದ್ದೇನೆ. ಓಕೆ, ಭರತನಾಟ್ಯದಲ್ಲಿ ಅಂದರೆ ಅದರಲ್ಲಿ ಕೂಡ ಜೂನಿಯರ್ ಸೀನಿಯರ್ ಆಗಿರ್ಬೋದು, ಅದು ಇದೆ. ನೀವು ಯಾವುದೋ ಒಂದು ಸ್ಟೇಜ್ ಕಲಿತಿದ್ದೀರಾ? ಜೂನಿಯರ್ ಕಲಿತಿದ್ದೇನೆ. ಓಕೆ, ಅದರ ಪರೀಕ್ಷೆಯನ್ನು ಬರೆದಿದ್ದೀರಾ? ಇಲ್ಲ. ಓಕೆ, ಇನ್ನೂ ಬರೀಬೇಕು. ಹಾಗಾದರೆ ಮತ್ತೊಂದು ನೀವು ಸಿಂಗರ್ ಕೂಡ. ಸಿಂಗಿಂಗ್ ಮೇಲೆ ಹೇಗೆ ಆಸಕ್ತಿ?
ಸಿಂಗಿಂಗ್ ಮೇಲೆ ಅಪ್ಪ ಅಮ್ಮ ಅವ್ರಿಗೂ ತುಂಬ ಇಷ್ಟ ಸಿಂಗಿಂಗ್ ಅಂದರೆ. ಚಿಕ್ಕ ಇರುವಾಗಿಂದ ಸಹ ಟಿ ವಿಯಲ್ಲಿ ಎಲ್ಲ ಬರುವುದು ನೋಡ್ತಾ ಇರ್ತೇವೆ. ಮತ್ತು ಹಾಗೆ ಕ್ಲಾಸಿಗೆ ಹೋದಾಗ ಕ್ಲಾಸಲ್ಲಿ ಸಹ ತುಂಬ ಸಪೋರ್ಟ್ ಮಾಡ್ತಾರೆ. ಇಷ್ಟು ಫಂಕ್ಷನ್ ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಹಾಗೆ ಇಂಟ್ರೆಸ್ಟ್ ಬಂತು. ಸ್ಕೂಲಲ್ಲಿ ಸಹ ಹಾಡಲಿಕ್ಕೆ ಇರ್ತದೆ ಹಾಗೆ. ಓಕೆ, ಸ್ಕೂಲಲ್ಲಿ ಹಾಡಲಿಕ್ಕೆ ಸಿಕ್ಕಿದಂತಹ ಒಂದು ಅವಕಾಶ ಈಗ ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ಸಿಕ್ಕಿದೆ ನಿಮ್ಗೆ. ಹೌದು. ನಿಮ್ಮ ಹಾಡುಗಳನ್ನು ಕೂಡ ನಾವು ಕೇಳಿದ್ದೇವೆ. ಈಗ ವೀಕ್ಷಕರಿಗಾಗಿ ಒಂದು ಹಾಡನ್ನು ಹಾಡ್ಬೋದಾ? ಹಾಂ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಾಲೊಲ್ಲಿ ನೀ ಕರುಳ ಬಳ್ಳಿ, ಒಲವೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಮಧುವನ ಕರೆದರೆ ತನು ಮನಸೆಳೆದರೆ, ಶರಣಾಗು ನೀನು ಆದರೆ. ಮಧುವನ ಕರೆದರೆ ತನು ಮನಸೆಳೆದರೆ, ಶರಣಾಗು ನೀನು ಆದರೆ. ಬಿರುಗಾಳಿಯಲ್ಲಿ ತೇಲಿ ಹೊಸಗಳಿಗೆ ಬಂದಿದೆ, ಕನಸೊಂದು ಮೈಯ ಮುರಿದು ಬಾಬಳಿಗೆ ಎಂದಿದೆ. ಶರಣಾಗು ಆದರೆ, ಸಿರಿಯಾಗು ಆದರೆ. ಮಧುವನ ಕರೆದರೆ ತನು ಮನಸೆಳೆದರೆ, ಶರಣಾಗು ನೀನು ಆದರೆ. ಕಂಗಳಲ್ಲಿ ಕನಸಿನ ಕುಲುಮೆ ಹೊಳೆಯುತ್ತಿದೆ ಜೀವದ ಒಲುಮೆ, ಬೆಳಕಲ್ಲಿ ನೋಡು ಆದರೆ. ಮೈಯೆಲ್ಲ ಚಂದ್ರನ ಗುರುತು, ಹೆಸರಲ್ಲೂ ಹೋಗಿದೆ ಮರೆತು. ನಾನ್ಯಾರು ಹೇಳು ಆದರೆ, ಮಧುವನ ಕರೆದರೆ ತನು ಮನಸೆಳೆದರೆ. ಓಕೆ, ಬಹಳ ಅದ್ಭುತವಾಗಿ ಹಾಡನ್ನು ಹಾಡಿದ್ರಿ. ಧನ್ಯವಾದಗಳು. ಓಕೆ, ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ಶ್ರೇಯಾ ಘೋಷಾಲ್ ಮತ್ತು ನನ್ನ ಗುರುಗಳು. ಓಕೆ, ನಿಮ್ಮ ಗುರುಗಳು ಯಾರು, ಸಂಗೀತದ ಗುರುಗಳು? ನಾನು ಮೊದಲೇ 6ನೇ ಕ್ಲಾಸ್ ಇರುವಾಗ ಸುಗಮ ಸಂಗೀತವನ್ನು ರಾಜೇಶ್ ಶಾನ್ಭೋಗ್ ಸರ್ ಮತ್ತು ಸಹನಾ ನಾಯಕ್ ಒಕ್ಕರ್ಣಿ ಮ್ಯಾಮ್ ಅವರ ಬಳಿ ಕಲಿತಿದ್ದೆ. ಆದ ಮೇಲೆ ಈಗ ಇತ್ತೀಚೆಗೆ ಲೋಕೇಶ್ ಸರ್ ಅವರ ಬಳಿ ಧನ್ಯಕ್ಕನವರೊಂದಿಗೆ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ಮತ್ತು ರೋಹಿತ್ ಸರ್ ಅವರ ಬಳಿ ಸುಗಮ ಸಂಗೀತ ಅಭ್ಯಾಸ ಮಾಡುತ್ತಿದ್ದೇನೆ. ಓಕೆ, ಬಹಳಷ್ಟು ಜನರ ಬಳಿ ಕಲ್ತಿದ್ದೀರಾ ಹಾಗಾದರೆ. ನಿಮ್ಮಲ್ಲಿ ಒಂದು ಕೇಳುವಂಥದ್ದು ಬಹಳಷ್ಟಿದೆ. ಯಾಕಂದರೆ ನೀವು ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಅದೆಲ್ಲ ಕೇಳುವ. ಅದಕ್ಕಿಂತ ಮುಂಚೆ ನಿಮ್ಮ ಸ್ಕೂಲ್ ಲೈಫ್ ಅಂದರೆ ನೀವು ಏನು ಕಲಿತಾ ಇದ್ದೀರಾ, ಎಲ್ಲೆಲ್ಲಿ ಕಲ್ತಿದ್ದೀರಾ ಅದಕ್ಕೆ ಹೇಳಿ. ನಾನು 10ನೇ ತರಗತಿಯಲ್ಲಿ ಕಲಿತಿದ್ದೇನೆ. ನನ್ನ ಪ್ರೈಮರಿ ಎಜುಕೇಷನ್ ಅಂದರೆ LKG ಇಂದ 7ನೇ ತರಗತಿಯವರೆಗೆ SMS ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ ಅಲ್ಲಿ ಕಲಿತಿದ್ದೆ. ಹಾಗೂ ಈಗ ನನ್ನ ಹೈಯರ್ ಪ್ರೈಮರಿಯನ್ನು ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕಲಿತಿದ್ದೇನೆ. ಓಕೆ, ಈಗ ನೀವು ಕರೆಂಟಾಗಿ SSLC
ಪರೀಕ್ಷೆ ಬರೆಯುವವರು. ಯಾವ ರೀತಿ ಇದೆ ಅಮ್ಮ, ಅಲ್ಲಿಗೆ ಹೋಗಬೇಡ ಇಲ್ಲಿಗೆ ಹೋಗಬೇಡ ಏನಾದ್ರು ಹೇಳ್ತಾರಾ? ಇಲ್ಲ, ಅಮ್ಮ ಹಾಗೆಲ್ಲ ತುಂಬ ಫೋರ್ಸ್ ಮಾಡೋದಿಲ್ಲ. ಅವರಂದರೆ ಎಲ್ಲದಕ್ಕೂ ಫುಲ್ ಸಪೋರ್ಟ್ ಮಾಡ್ತಾರೆ. ಹೇಳ್ತಾರೆ ಎಲ್ಲ ನಮ್ಮೊಂದಿಗಿದ್ರೆ ನಾವು ಏನು ಬೇಕಾದರೂ ಸಾಧಿಸಬಹುದು ಹಾಗೆ. ನೀವು ಅಂದರೆ ಎಕ್ಸ್ಟ್ರಾ ಕಲಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇಷ್ಟು ಆ್ಯಕ್ಟಿವ್ ಅಂದರೆ ಇಷ್ಟು ಚುರುಕಿದ್ದೀರಾ, ಎಜುಕೇಷನಲ್ಲಿ ಯಾವ ರೀತಿ ಇದ್ದೀರಾ? ಎಜುಕೇಷನಲ್ಲಿ ಸಹ ಇದ್ದೇನೆ. ಇದ್ದೇನೆ, ಮಾರ್ಕ್ ತೆಗಿತೇನೆ ಅಂತ. ಓಕೆ ಓಕೆ, ಪರವಾಗಿಲ್ಲ. ಮಾರ್ಕಿಗಿಂತ ನಾವು ಹವ್ಯಾಸಗಳನ್ನು ಜಾಸ್ತಿ ಬೆಳೆಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿದೆ. ಅದು ಕೂಡ ನೀವು ಬಹಳಷ್ಟು ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದೀರಾ. ಡ್ಯಾನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್, ಸಿಂಗಿಂಗ್. ಮತ್ತೊಂದು ಕೇಳ್ಪಟ್ಟೆ, ನಿಮಗೆ ರೀಸೆಂಟಲ್ಲಿ ಮಕ್ಕಳ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತ್ತಂತ, ಅದ್ರ ಬಗ್ಗೆ ಹೇಳಿ. ಅದಕ್ಕೆ ನಾನು ಮೇಯ್ನಾಗಿ ನನ್ನ ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಅದು ನನಗೆ ಸಿಕ್ಕಿದ್ದಕ್ಕೆ ಸಾಧ್ಯ. ಹಾಗೆ ಮೇಯ್ನಾಗಿ ಡಾಕ್ಟರ್ ಅಜಿಕಾರ್ ಸರ್ ಅವರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಅಂದರೆ ಎಲ್ಲರ ಸಪೋರ್ಟಿಂದ ನಿಮ್ಮ ಮಾತುಗಳಲ್ಲಿ ಕೇಳ್ಬೋದು, ಯಾರದ್ದಾದರೂ ಒಂದು ಬೆಂಬಲ ಇದ್ದರೆ ಎಷ್ಟು ಬೇಕಾದರೂ ಸಾಧನೆ ಮಾಡ್ಬೋದಂತ. ಡ್ಯಾನ್ಸ್ ಕ್ಷೇತ್ರದಿಂದ ಬರುವಾಗ ಡ್ಯಾನ್ಸ್ ಎಷ್ಟನೇ ಕ್ಲಾಸಿಂದ ಮಾಡಲಿಕ್ಕೆ ಶುರು ಮಾಡಿದ್ದೀರಾ? ನಾನು 4th ಡ್ಯಾನ್ಸ್ ಅಂದರೆ ಚಿಕ್ಕ ಇರುವಾಗ ಪ್ಲೇ ಸ್ಕೂಲಿಂದ ಸಹ ಮಾಡ್ತಾ ಬಂದಿದ್ದೇನೆ. ಹೀಗೆ ಹಾಗೆ ಅದು ಅಮ್ಮನೇ ಕಲಿಸ್ತಾ ಇದ್ದರು ಮನೆಯಲ್ಲಿ. ಮತ್ತು 4th ಸ್ಟ್ಯಾಂಡರ್ಡ್ಗೆ ಅಮ್ಮ ಕ್ಲಾಸಿಗೆ ಹಾಕಿದ್ರು ನನ್ನನ್ನು ಭರತನಾಟ್ಯವನ್ನು ಕಲೀಲಿಕ್ಕೆ. ಭರತನಾಟ್ಯ ಕಲಿತಿದ್ದೀರಾ. ನಂತರ ಸಿಂಗಿಂಗ್ ಬಗ್ಗೆ ಹೇಳಿ. ಸಿಂಗಿಂಗ್ ಸಹ 4th ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಶಾಸ್ತ್ರೀಯ ಸಂಗೀತವನ್ನು ಮೊದಲು ಅಭ್ಯಾಸ ಮಾಡುತ್ತಿದ್ದೆ. ಮತ್ತು 6ನೇ ತರಗತಿಯಲ್ಲಿ ಸುಗಮ ಸಂಗೀತವನ್ನು ಕಲೀಲಿಕ್ಕೆ ಶುರು ಮಾಡಿದೆ. ಓಕೆ, ಬಹಳಷ್ಟು ತರಗತಿ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಎಲ್ಲವನ್ನು? ನಮಗೆ ಅಭ್ಯಾಸ. ಓಕೆ, ಒಂದು ಸ್ವಲ್ಪ ಕಷ್ಟ ಆಗೋದು ಅದು ಅಂದರೆ ಸಂಗೀತ ಕ್ಲಾಸ್ಗೆ ಹೋಗುವಾಗ, ಡ್ಯಾನ್ಸ್ ಕ್ಲಾಸಿಗೆ ಹೋಗುವಂಥದ್ದು? ಇಲ್ಲ, ನಾಟಕ ಪ್ರಾಕ್ಟೀಸ್ ಆ ಥರ ಏನಾದರೂ ಬರ್ತದೆ? ಅಂದರೆ ನಾವು ಹೋಗುವಾಗ ನಮಗೆ ಕ್ಲಾಸೇ ಥರ ಇರಬೇಕು, ಫುಲ್ ಸ್ಟ್ರಿಕ್ಟಾಗಿ ಹಾಗೆ ಕೂತ್ಕೊಳ್ಬೇಕು, ಹೀಗೆ ಕೂತ್ಕೊಳ್ಬೇಕು ಅಂತ ಹೇಳೋದಿಲ್ಲ. ಅಂದರೆ ಎಲ್ಲ ಫ್ಯಾಮ್ಲಿ ಥರನೇ ಫುಲ್ ಸಪೋರ್ಟಿವ್ ಆಗಿದ್ದರೆ ನಾವು ಫ್ಯಾಮ್ಲಿ ಥರನೇ ಹೋಗಿ ಫ್ಯಾಮ್ಲಿ ಥರನೇ ಬರೋದಲ್ಲ, ಹಾಗೆ ಗೊತ್ತಾಗೋದಿಲ್ಲ. ಸ್ಕೂಲಲ್ಲಿ ಎಷ್ಟು ಸಪೋರ್ಟ್ ಮಾಡ್ತಾರೆ? ಸ್ಕೂಲಲ್ಲಿ ನಮ್ಮ ಹೆಡ್ ಮಿಸ್ಸಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಅವರಂದರೆ ನನಗೆ ಲೀವ್ ಬೇಕಿದ್ದರೆ ಹೀಗೆ ಉಂಟು, ಲೀವ್ ಬೇಕಿದ್ರೆಲ್ಲ ಕೊಡ್ತಾ ಇರ್ತಾರೆ. ತುಂಬ ಸಪೋರ್ಟ್ ಮಾಡ್ತಾರೆ. ಹೀಗೆ ಇತ್ತೀಚೆಗೆ ಸಹ ಇದು ಪ್ರಶಸ್ತಿ ಲಭಿಸಿದ್ದಕ್ಕೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಸ್ಕೂಲಲ್ಲಿ ಸಪೋರ್ಟ್ ಮಾಡ್ತಾರೆ ಹೇಗೆ ನಿಮಗೆ? ಫ್ರೆಂಡ್ಸ್ ಸಹ ಈಗ ನಾನು ಯಾವುದಕ್ಕೂ ಪ್ರೋಗ್ರಾಮ್ ಹೋದರೆ ಅಲ್ಲಿ ನೋಟ್ಸ್ ಎಲ್ಲ ಇನ್ಕಂಪ್ಲೀಟ್ ಆಗಿರ್ತದೆ, ಆವಾಗ ಸಪೋರ್ಟ್ ಮಾಡ್ತಾರೆ. ಮತ್ತು ಟೀಚರ್ಸ್ ಸಹ ಈಗ ನಾನು ಹಾಲಿಡೇ ಹಾಕಿದರೆ ಒಂದು ಕ್ಲಾಸ್ ಮಿಸ್ ಆಗ್ತದೆ, ಅವರ ಹತ್ರ ಹೋಗಿ ಕೇಳಿದರೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಟೀಚರ್ಸ್, ಫ್ರೆಂಡ್ಸ್, ನಾನ್ ಟೀಚಿಂಗ್ ಸ್ಟಾಫ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಓಕೆ, ಅಂದರೆ ನಿಮ್ಮ ಒಂದು ಟೋಟಲ್ ಒಂದು ಇಷ್ಟೊಂದು ಪ್ರತಿಭೆಗಳಿಗೆ ಮೂಲ ಕಾರಣ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಮೇಲೆ ಎಷ್ಟು ಪ್ರೌಡ್ ಇದೆ ನಿಮ್ಮ ಟೀಚರ್ಸ್ಗೆ? ತುಂಬ ಪ್ರೌಡ್ ಆಗ್ತಾರೆ. ಅವ್ರು ಕೇಳ್ತಾ ಇರ್ತಾರೆ ಹೀಗೆ ಲಭಿಸಿದೆಲ್ಲ, ಕಂಗ್ರ್ಯಾಟ್ಸ್ ಹಾಗೆಲ್ಲ ಹೇಳ್ತಾ ಇರ್ತಾರೆ. ಓಕೆ, ಮತ್ತು ನಿಮ್ಮ ಒಂದು ಮೊದಲ ಪ್ರದರ್ಶನ ಅಂದರೆ ನೃತ್ಯ ಆಗಿರ್ಬೋದು, ಸಂಗೀತ ಎಲ್ಲೆಲ್ಲಿ ಆಗಿದೆ? ನಾನು ಫಸ್ಟ್ ಸಂಗೀತವನ್ನು ರಾಜೇಶ್ ಶಾನ್ಭೋಗ್ ಸರ್ ಹಾಗೂ ಸಹನಾ ನಾಯಕ್ ಮ್ಯಾಮ್ ಅವರ ಬಳಿ ಕಲಿತಿದ್ದೆ. ಆವಾಗ ಬಾರ್ಕೂರಲ್ಲಿ ನಮ್ಮ ಕ್ಲಾಸ್ ಇತ್ತು, ಅಲ್ಲಿಯೇ ಸುಮಾರು ಪ್ರೋಗ್ರಾಮ್ಗಳನ್ನು ಅವರು ನನಗೆ ಕೊಟ್ಟಿದ್ದರು. ಮತ್ತು ಹೀಗೆ ಲೋಕೇಶ್ ಸರ್ ಅವರು ಸಹ ತುಂಬ ಸಪೋರ್ಟ್ ಮಾಡಿ ನನಗೆ ಇಲ್ಲಿ ಉಡುಪಿಯಲ್ಲಿ ಹಾಗೆ ತುಂಬ ಕಡೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ಮತ್ತು ವಾಯ್ಸ್ ಆಫ್ ಆರಾಧನಾ ಫ್ಯಾಮ್ಲಿ, ಪದ್ಮಶ್ರೀ ಅಮ್ಮ ಸಹ ತುಂಬ ಸಪೋರ್ಟ್ ಮಾಡಿ ಅವರು ಸಹ ಮ್ಯಾಂಗ್ಳೂರಲ್ಲಿ ಹಾಗೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಮೇನ್ ಕಾರಣ ನನ್ನ ಅಪ್ಪ ಅಮ್ಮ. ಅವರಿಬ್ಬರು ನನ್ನನ್ನು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಅಪ್ಪ ಎಲ್ಲಿ ಬೇಕು ನನಗೆ ಸಪೋರ್ಟ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಎಲ್ಲ ಕರ್ಕೊಂಡು ಹೋಗುವವರು ಇರಬೇಕು ಮತ್ತು ಸಪೋರ್ಟ್ ಮಾಡುವವರು ಇರಬೇಕಂತ ಹೇಳ್ತೀರಿ ನೀವು. ಮುಂದೆ ಕೇಳಬೇಕಾದ್ರೆ ನೀವು ಇಷ್ಟಪಟ್ಟು ಹಾಡುವಂಥ ಹಾಡು ಯಾವುದು? ನಾನು ಕಮಲದ ಮೊಗದೋಳೆ. ಹೌದಾ, ಒಂದು ಸ್ವಲ್ಪ ಹಾಡ್ಬೋದಾ? ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸಿದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲವ ಕೈಯಲ್ಲಿ ಹಿಡಿದೋಳೆ. ಓಕೆ, ಬಹಳ ಅದ್ಭುತವಾಗಿ ಹಾಡಿದ್ರಿ. ನಿಮ್ಮ ಜೊತೆ ಇನ್ನಷ್ಟು ಮಾತನಾಡಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.
ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಬಹುಮುಖ ಪ್ರತಿಭೆ ದೀಕ್ಷಣಾ ಅವರು ಯಾವೆಲ್ಲ ರೀತಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಅದ್ಭುತವಾದ ಗಾಯನ ಕೂಡ ಹಾಡಿದರು. ಇವರ ಜೊತೆ ಇನ್ನಷ್ಟು ಮಾತನಾಡುವ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗಿದ್ದಾರೆ ಒಬ್ಬರು ಬಹುಮುಖ ಪ್ರತಿಭೆ ದೀಕ್ಷಣಾ ಅವರು. ಅವರ ಬಗ್ಗೆ ಹೇಳ್ತಾ ಇದ್ರು. ಅವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳುವ ಮೊದಲಿಗೆ ಮತ್ತೊಮ್ಮೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ದೀಕ್ಷಣಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಇಷ್ಟು ಅದ್ಭುತವಾಗಿ ಹಾಡಿದರೆ ನಿಮ್ಮ ಹಿಂದೆ ಗುರುಗಳು ಇದ್ದೇ ಇರಬೇಕು. ಈಗಿನ ನಿಮ್ಮ ಸಂಗೀತದ ಗುರುಗಳ ಬಗ್ಗೆ ಹೇಳಿ. ನಾನು ನನ್ನ ಸಂಗೀತವನ್ನು ಲೋಕೇಶ್ ಸರ್ ಅವರ ಬಳಿ, ಅಂದರೆ ಅವರಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಧನ್ಯಕ್ಕ ಹಾಗೂ ಸುಗಮ ಸಂಗೀತವನ್ನು ರೋಹಿತ್ ಸರ್ ಅವರ ಬಳಿ ಕಲಿಯುತ್ತಿದ್ದೇನೆ. ಓಕೆ. ಈಗ ಸಂಗೀತದಲ್ಲಿ ತುಂಬ ಸುಗಮ ಸಂಗೀತ ಅಂತ ಹೇಳಿದರೆ, ಅದು ಯಾಕೆ ನೀವು ಸುಗಮ ಸಂಗೀತವನ್ನೇ ಆರಿಸಿಕೊಂಡ್ರೆ? ಅಂದರೆ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೆ, ಹಾಗೂ ಕಲಿಯುವಾಗ ಎಲ್ಲ ಶಾಸ್ತ್ರೀಯವನ್ನು ಕಲಿತಿರುವಾಗ ಅಮ್ಮ ಮತ್ತು ರಾಜೇಶ್ ಶಾನ್ಭೋಗ್ ಸರ್ ಅವರ ಬಳಿ ಸುಗಮ ಸಂಗೀತ ಸ್ಕೂಲಲ್ಲಿ ಸ್ಟಾರ್ಟ್ ಆಗಿತ್ತು, ಅಲ್ಲಿ ಹಾಕಿದ್ರು. ಹಾಗೆ ಮತ್ತು ಸರ್ ಹೇಳಿದರು, ಹೀಗೆ ನಮ್ಮ ಬಾರ್ಕೂರಲ್ಲಿ ಕ್ಲಾಸ್ ಉಂಟು, ಜಾಯ್ನ್ ಆಗಿ ಹಾಡ್ತಾಳಲ್ಲ ಅಂತ. ಮತ್ತು ಕ್ಲಾಸಿಗೆ ಸೇರಿಸಿದರು ಬಾರ್ಕೂರಲ್ಲಿ. ಮತ್ತು ಇತ್ತೀಚೆಗೆ 10th ಇರುವಾಗ ಬಾರ್ಕೂರು ದೂರ ಆಗುತ್ತಲ್ಲ, ಅದಕ್ಕೆ ಲೋಕೇಶ್ ಸರ್ ಅವರ ಬಳಿ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಅವರಲ್ಲಿ ಸುಗಮ ಸಂಗೀತ ರೋಹಿತ್ ಸರ್ ಅವರು ತುಂಬ ಚೆನ್ನಾಗಿ ಕಲಿಸ್ತಾರೆ, ಅವರ ಒಟ್ಟಿಗೆ ಕಲಿತಿದ್ದೆ. ಓಕೆ. ಹಾಗೆ ಗುರುಗಳ ಒಂದು ಮಾರ್ಗದರ್ಶನದ ಮೂಲಕ ಇಷ್ಟೆಲ್ಲ ಅದ್ಭುತವಾಗಿ ಹಾಡ್ತೀರಾ ನೀವು. ನೃತ್ಯದ ಬಗ್ಗೆ ಕೇಳ್ತಾ ಹೋಗ್ತೆ, ಅಂದರೆ ನೀವು ಹಾಡ್ತೀರ, ಈ ಭರತನಾಟ್ಯಕ್ಕೆ ಮುಖ್ಯವಾಗಿ ಸಂಗೀತ ಬೇಕೇ ಬೇಕು ಅಲ್ವಾ? ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇದ್ದೀರಾ ಅಂತ ಹೇಳಿದ್ರಿ. ಸಂಗೀತಕ್ಕೂ ಭರತನಾಟ್ಯಕ್ಕೂ ತುಂಬ ಸಂಬಂಧ ಇದೆ. ಎಷ್ಟು ಹೆಲ್ಪ್ ಆಯಿತು ಸಂಗೀತ ಕಲ್ತಿರೋದ್ರಿಂದ ಭರತನಾಟ್ಯಕ್ಕೆ? ಸಂಗೀತ ಕಲಿತರಿಂದ ಎಲ್ಲ ಭರತನಾಟ್ಯ ನೃತ್ಯದಲ್ಲಿ ಎಲ್ಲ ಸಂಗೀತವೇ ಜಾಸ್ತಿಯಾಗಿ ಬರುತ್ತೆ. ಹಾಗೆ ಭರತನಾಟ್ಯ ಕಲಿಯುವಾಗ ಸಹ ಭರತನಾಟ್ಯ ನೃತ್ಯದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಮೊದಲೇ ನನಗೆ ಸಾಂಗ್ಸ್ ಎಲ್ಲ ಗೊತ್ತಿರುತ್ತೆ, ಹಾಗೆ ಸ್ಟೆಪ್ಸ್ ರಿವೈಸ್ ಮಾಡ್ಬೋದು, ಹಾಗೆ ತುಂಬ ಹೆಲ್ಪ್ ಆಗ್ತದೆ. ಓಕೆ. ಅಂದರೆ ಭರತನಾಟ್ಯ ಪರೀಕ್ಷೆಯಲ್ಲಿ ಸಂಗೀತದ ಪರೀಕ್ಷೆ ಕೂಡ ಇದೆ ಅಂತ, ಯಾವುದೋ ಒಂದು ಶ್ಲೋಕವನ್ನು ಹಾಡುವಂಥದ್ದು. ಕೆಲವರಿಗೆ ಆ ಸಂಗೀತ ಗೊತ್ತಿಲ್ಲದವರಿಗೆ ಅದರಲ್ಲಿ ಮಾರ್ಕ್ ಹೋಗ್ತದೆ ಅಂತ ಹೇಳ್ತಾರೆ. ಅದರ ಬಗ್ಗೆ ನೀವೇನು ಹೇಳ್ತೀರಾ? ಆಗಿರ್ಬಹುದಾ? ಗೊತ್ತಿಲ್ವಾ? ತಿಳಿದಿಲ್ವಾ ನಿಮಗೆ? ಇದೊಂದು ನಾನು ಕೇಳಿದ್ದೇನೆ, ಅಂದರೆ ಸಂಗೀತವು ಭರತನಾಟ್ಯಕ್ಕೆ ಗೊತ್ತಿರಬೇಕು. ಯಾಕಂದರೆ ಪರೀಕ್ಷೆಯಲ್ಲಿ ಅದೊಂದು ಕೂಡ ಹೇಳ್ತಾರೆ, ಅಂದರೆ ಮುಂದೆ ಇದು ನಿಮಗೆ ಉಪಯೋಗಕ್ಕೆ ಬರ್ತದೆ, ಶಾಸ್ತ್ರೀಯ ಸಂಗೀತ ಆಗಿರ್ಬೋದು. ನಂತರ ಕೇಳಬೇಕಾದ್ರೆ ನಿಮ್ಮ ಒಂದು ನಾಟಕದ ಜರ್ನಿ, ಅಂದರೆ ಕಲಾಶಿಲ್ಪದ ಬಗ್ಗೆ ಹೇಳಿದ್ರಿ, ನಿಮ್ಮ ಗುರುಗಳ ಬಗ್ಗೆ ಕೂಡ ಹೇಳಿದ್ರಿ. ಹೇಗೆ ಬಲೆ ಬುಲಿಪಾಲೆ ಆ ಒಂದು ಸ್ಟೇಜಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಾಯಿತು? ನನಗೆ ಅಂದರೆ ಆ್ಯಕ್ಟಿಂಗಲ್ಲಿ ಅಷ್ಟು ಟಚ್ ಇರಲಿಲ್ಲ. ನಾನು ಲಾಸ್ಟ್ ಮಾಡಿದ್ದಂದರೆ ಫಸ್ಟ್ ಆ್ಯಂಡ್ ಲಾಸ್ಟ್, ಅದು ನಾನು ಅಂದ್ಕೊಂಡಿದ್ದು ಪ್ಲೇ ಸ್ಕೂಲಲ್ಲಿ ಫಸ್ಟ್ ಪ್ರೈಸ್ ಲಭಿಸಿದ್ದು. ಅಮ್ಮ ಹೀಗೆ ಮಾಡಿದ್ರು, ಅಪ್ಪ ಮತ್ತು ಅಮ್ಮ. ಆವಾಗ ಒಂದು ಅಜ್ಜಿ ಕ್ಯಾರೆಕ್ಟರ್, ಸಿಂಪಲ್ ಕ್ಯಾರೆಕ್ಟರ್ ಕೊಟ್ಟಿದ್ರಂತೆ. ಆವಾಗ ಅದು ಜಸ್ಟ್ ಲೈಟ್ ಚಿಕ್ಕ ಇರುವಾಗ ಮಾಡಿದ್ದೆ. ಮತ್ತು ಇತ್ತೀಚೆಗೆ ಅದು ಬಲೆ ಬುಲಿಪಾಲೆ ಫಿನಲ್ ಜ್ಞಾನೇಶ್ ಮಾಮ ಅವರು ಕರೆದ್ರು, ಹೀಗೆ ಉಂಟು ಮಾಡು, ಹೀಗೆ ರೋಲ್ ಇದೆ, ಡೈಲಾಗ್ಸ್ ಇದೆ ಅಂತ. ಅಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅಂದರೆ ಪ್ರಾಕ್ಟೀಸ್ ಆಗುವಾಗ ಸಹ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ, ಬೈಯೋದಿಲ್ಲ, ಹೀಗೆ ಅಂತ ನಿಧಾನವಾಗಿ ಹೇಳ್ಕೊಟ್ಟಿದ್ರು. ಹಾಗೆ ಎಲ್ಲ ಟೀಮ್ ನಮ್ಮ ಫ್ಯಾಮಿಲಿ ಥರನೇ ಇತ್ತು. ಅವಾಗ ಅಲ್ಲಿ ಹೋದ್ಮೇಲೆ ನನಗೆ ತುಂಬ ಹೊಸದು ಕಲಿತೆ ನಾನು. ಮತ್ತು ಆ್ಯಕ್ಟಿಂಗಲ್ಲಿ ನನ್ನ ಆ್ಯಕ್ಟಿಂಗನ್ನು ಅವರು ಔಟ್ಸೈಡ್ ತೆಗೆದಿದ್ರು, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಿಮಗೆ ಗೊತ್ತಿರಲಿಲ್ಲ, ನೀವೊಂದು ಆ್ಯಕ್ಟಿಂಗ್ ನಿಮ್ಮೊಳಗೆ ಇದೆ, ಆ್ಯಕ್ಟಿಂಗ್ ಮಾಡುವಂಥ ಒಂದು ಕಲೆ ನಿಮ್ಮೊಳಗೆ ಇದೆ ಅಂತ ಗೊತ್ತಿರಲಿಲ್ಲ ನಿಮಗೆ. ಓಕೆ. ನೀವು ಒಂದು ನಾಟಕದಲ್ಲಿ ಎಲ್ಲಿ ತನಕ, ಯಾವ ಒಂದು ಲೆವೆಲ್ ತನಕ ಹೋಗಿದ್ದೀರಾ? ಅಲ್ಲಿ ನಮಗೆ 3rd ಪ್ರೈಸ್ ಸಿಕ್ಕಿತ್ತು ಬಲೆ ಬುಲಿಪಾಲಿ ನಮ್ಮ ಕಲಾಶಿಲ್ಪ ತಂಡಕ್ಕೆ. ಓಕೆ. 3rd ಪ್ರೈಸ್ ಸಿಗ್ಲಿಕ್ಕೆ ಕಾರಣ ಫೈನಲಲ್ಲಿ ಮಾಡಿದಂತಹ ಒಂದು ಪರ್ಫಾರ್ಮೆನ್ಸ್ ಹೇಳ್ಬೋದು. ಯಾವ ಒಂದು ಥೀಮ್ ಇಟ್ಕೊಂಡು ಪರ್ಫಾರ್ಮ್ ಮಾಡಿದರೆ? ನಾವು ಸಯ್ಯಾಮಿ ಕ್ಯಾರೆಕ್ಟರನ್ನು ಇಟ್ಕೊಂಡು ಒಂದು ಥೀಮ್ ಮಾಡಿ. ಓಕೆ. ಸಯ್ಯಾಮಿ ಅಂದರೆ ಏನು? ಸಯ್ಯಾಮಿ ಅಂದರೆ 2 ಜೀವ ಒಂದಾಗಿ ಜಾಯಿಂಟ್ ಆಗಿರ್ತದಲ್ಲ, ಅದು ಕ್ಯಾರೆಕ್ಟರ್ ಮಾಡಿದ್ವಿ. ಓಕೆ. ಅದೇ ನಾನು ಆಗ ಕೇಳಿದೆ. ಓಕೆ. ಅದರ ಒಂದು ಸ್ಟೋರಿ ಹೇಳ್ಬೋದಾ, ಏನು ಸ್ಟೋರಿ ಅಂತ? ಅದು ಅಂದರೆ ಹುಟ್ಟಿದ್ದರಿಂದ ನಾವು ಅಕ್ಕ ತಂಗಿ ಇಬ್ಬರು ಒಂದೇ ಜೀವದಲ್ಲಿ ಇರ್ತೇವೆ. ಆಗ ಏನೋ ಕಾರಣದಿಂದ ನಾವು ಬೇರೆ ಆಗಲಿಕ್ಕೆ ಬರ್ತದೆ, ಯಾವುದೋ ಒಂದು ಕಾಯಿಲೆಯಿಂದ. ಹಾಗೆ ಅದು ಕಾಯಿಲೆ ಬಂದಿತ್ತು ನಮಗೆ. ಒಬ್ಬಳಿಗೆ ಅದು ಡಾಕ್ಟರ್ ಹೇಳ್ತಾರೆ ಒಬ್ಬಳಿಗೆ ಬಂದಿದೆ, ಇನ್ನೊಬ್ಬಳಿಗೆ ಹರಡಲಿಕ್ಕೆ ಇದೆ, ಅದು
ಜೀವವನ್ನು ಎರಡು ದೂರ ಮಾಡಬೇಕಾಗುತ್ತೆ ಅಂತ. ಅವಾಗ ಅದು ನಮಗೆ ಇಷ್ಟ ಇರೋದಿಲ್ಲ ಅದು ಕ್ಯಾರೆಕ್ಟರ್. ಓಕೆ, ಒಂದು ಬಹಳ ಒಂದು ಎಮೋಷ್ನಲ್. ಹಾಂ. ಓಕೆ, ನಿಮಗಂತೂ ಬಹಳಷ್ಟು ಪ್ರಶಸ್ತಿಗಳಾಗಿರ್ಬೋದು, ಪ್ರೈಸ್ಗಳು ಸಿಕ್ಕಿದೆ. ಹೇಳಿ, ಎಲ್ಲೆಲ್ಲ ಪ್ರೈಸ್ಗಳು ಸಿಕ್ಕಿದೆ, ಎಲ್ಲೆಲ್ಲ ಸನ್ಮಾನಗಳಾಗಿವೆ? ಫಸ್ಟ್ ಸ್ಕೂಲಲ್ಲಿ ತುಂಬ ಕೆಲವು ಪ್ರೈಸ್ ಸಿಕ್ಕಿದೆ. SMS ಆಗಿರ್ಬೋದು, ಸೈಂಟ್ ಫ್ರಾನ್ಸಿಸ್ ಆಗಿರ್ಬೋದು ಇಲ್ಲಿ. ಮತ್ತು ಹೀಗೆ ಸಿಂಗಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಕೊಡುವಾಗ ತುಂಬ ಲಭಿಸಿದೆ. ಮತ್ತು ಆನ್ಲೈನಲ್ಲಿ ಗಾನಕೋಗಿಲೆ ಅಂತ ಒಂದು ಸ್ಪರ್ಧೆ ಇತ್ತು, ಅದರಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ಗಾನಕೋಗಿಲೆ ಪ್ರಶಸ್ತಿ ಲಭಿಸಿತ್ತು. ಮತ್ತು ಇದನ್ನೆಲ್ಲ ಗುರುತಿಸಿ ತುಂಬ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಟೀಮ್ ಗಾನಯಾನ ಫ್ಯಾಮ್ಲಿ, ಹಾಗೆ ವಾಯ್ಸ್ ಆಫ್ ಆರಾಧನಾ ಫ್ಯಾಮ್ಲಿ. ಪದ್ಮಶ್ರೀ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಅದರಲ್ಲಿ ವಿಜಯನ್ನ ನಮ್ಮ ಇಷ್ಟು ಚಿಕ್ಕ ಸಾಧನೆಯನ್ನು ಸಹ ಗುರುತು ನನಗೆ ಸನ್ಮಾನ ಮಾಡಿದರು. ಹೌದು. ಓಕೆ, ನಿಮಗೆಲ್ಲ ಸಪೋರ್ಟಿಂದ, ನೀವು ಆಗದಿಂದ ಹೇಳ್ತಾ ಇದ್ದೀರಿ, ನಿಮ್ಮ ಬಾಯಲ್ಲಿ ಬರುವಂಥದ್ದೇ ಸಪೋರ್ಟ್ ಅಂತ. ನಿಮ್ಮ ಒಂದು ಲೈಫ್ ಜರ್ನಿಯಲ್ಲಿ ಬಹಳಷ್ಟು ಜನ ಗುರುಗಳಿದ್ದಾರೆ, ಬಹಳಷ್ಟು ಟೀಮ್ಗಳ ಹೆಸರಿದೆ. ಕಲಾಶಿಲ್ಪ ಆಗಿರ್ಬೋದು, ಈಗ ನೃತ್ಯದ ಕ್ಷೇತ್ರ ಆಗಿರ್ಬೋದು, ವಾಯ್ಸ್ ಆಫ್ ಆರಾಧನಾ ಅಂತ ಹೇಳಿದರೆ. ನಿಮಗೆ ವಾಯ್ಸ್ ಆಫ್ ಆರಾಧನಾ ಅಂದಾಗ ಅದು ಆನ್ಲೈನ್ ಪೇಜ್, ಆನ್ಲೈನ್ ಮುಖಾಂತರ ನೀವು ಭಾಗವಹಿಸುವಂಥದ್ದು. ಒಂದು ವೇಳೆ ಸಮಾರಂಭ ಮಾಡಿದರೆ ಆಗ ಮೀಟ್ ಆಗ್ತೀರಾ, ಒಮ್ಮೆಲೆ ಎಲ್ಲರನ್ನು ನೋಡಿದಾಗ ಹೇಗೆ ಎನಿಸ್ತು ನಿಮಗೆ? ನಾನು ಫಸ್ಟ್ ಹೋಗುವಾಗ ನನಗೆ ಫಸ್ಟ್ ಪ್ರೋಗ್ರಾಮ್ ಕೊಟ್ಟಿದ್ದರು. ಆವಾಗ ಯಾರು ನನಗೆ ಪರಿಚಯ ಇರಲಿಲ್ಲ ಅಷ್ಟು. ಪದ್ಮಶ್ರೀ ಅಮ್ಮ ಫೋನಲ್ಲೇ ಹೀಗೆ ಮಾತಾಡ್ತಿದ್ದದ್ದಷ್ಟೇ. ಆವಾಗ ಫಸ್ಟ್ ಹೋದುವಾಗ ಯಾರೂ ಗೊತ್ತಾಯಿಲ್ಲ ಹಾಗೆ ಮತ್ತು ಅವರೇ ಮಾತಾಡ್ತಿದ್ರು, ನಿನ್ನ ದೀಕ್ಷಣ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಫೋನಲ್ಲಿ ತುಂಬ ಸ್ಪರ್ಧೆಗಳನ್ನೆಲ್ಲ ನಡೆಸಿದ್ರು ಅವರು, ಹಾಗೆ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು. ಮತ್ತು ಹೀಗೆ ಮೀಟ್ ಆದಮೇಲೆ ಫಸ್ಟ್ ಟೈಮ್ ಮೀಟ್ ಆದಮೇಲೆ ಗೊತ್ತಿರಲಿಲ್ಲ. ಮತ್ತು ಅವ್ರು ಹೀಗೆ ತುಂಬ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಕೊಡ್ತಾಯಿದ್ರು. ಆವಾಗ ಎಲ್ಲರೂ ಈಗ ತುಂಬ ಪರಿಚಯ ಆಗಿದ್ದಾರೆ. ಓಕೆ, ನೀವು ಎಷ್ಟು ಕಾಂಪಿಟೇಷನ್ಗೆ ಹೋಗಿದ್ರಿ? ತುಂಬ ಹೋಗಿದ್ದೆ. ಓಕೆ, ಹೇಳಿ, ಯಾವುದು ಮೊದಲನೇ ಕಾಂಪಿಟೇಷನ್ ಹೇಳಿ, ಅದರ ಬಗ್ಗೆ ಹೇಳ್ತಾ ಹೋಗಿ. ಅದೇ ಕಾಂಪಿಟೇಷನ್ ಫಸ್ಟ್ ಅದೇ ಆ್ಯಕ್ಟಿಂಗಲ್ಲಿ ಪ್ಲೇ ಸ್ಕೂಲಲ್ಲಿ ಇದು ಫಸ್ಟ್ ನನ್ನ ಕಾಂಪಿಟೇಷನ್. ಮತ್ತು ಅದರಾದಮೇಲೆ ಸ್ಕೂಲ್ಸಲ್ಲಿ ತುಂಬ ಕಾಂಪಿಟೇಷನ್ಸ್ ಕೊಡ್ತಾ ಬಂದೆ. ಹಾಗೆ ಸಿಂಗಿಂಗ್ ಆನ್ಲೈನಲ್ಲಿ, ಲಾಕ್ಡೌನಲ್ಲಿ ಇರುವಾಗ ಆನ್ಲೈನಲ್ಲಿ, ಮತ್ತು ಹೀಗೆ ಡ್ಯಾನ್ಸಲ್ಲಿ ಸಹ ಆನ್ಲೈನಲ್ಲಿ ಕೊಡ್ತಾಯಿದ್ದೆ. ಡ್ಯಾನ್ಸಲ್ಲಿ ಬೋಧಿ ಮೀಡಿಯಾ ಅವರು ಅರ್ಪಿಸಿದ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ಸಹ ಮಾಡಿದ್ದೆ. ಮತ್ತು ಹೀಗೆ ತುಂಬ ಕಾಂಪಿಟೇಷನ್ಸ್ ಕೊಡ್ತಾರೆ. ಓಕೆ, ಆನ್ಲೈನಲ್ಲಿ ಬಂದ ಪ್ರತಿಭೆ ನೀವು ಹಾಗಾದರೆ. ಓಕೆ, ಆ ಥರ ಹೇಳ್ಬೋದು, ಆನ್ಲೈನ್ ಮುಖಾಂತರ ಬಂದ. ಹಾಗಾದರೆ ಒಂದು ಮೊಬೈಲ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಿಮಗೆ. ಓಕೆ, ನಿಮ್ಮ ಹಲವಾರು ಹಾಡುಗಳನ್ನು ಕೇಳಿದೆ. ನೀವು ಆರ್ಕೆಸ್ಟ್ರಾಗಳಿಗೆ ಹೋಗ್ತೀರಾ, ಬೇರೆ ಎಲ್ಲಿಗಾದ್ರೂ ಹಾಡ್ಲಿಕ್ಕೆ ಹೋಗ್ತೀರಾ? ನಮ್ಮ ಕ್ಲಾಸಲ್ಲಿ ತುಂಬ ಕಡೆ ಕರ್ಕೊಂಡು ಹೋಗ್ತಾರೆ ಹೀಗೆ ಆರ್ಕೆಸ್ಟ್ರಾ. ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಸಹ ಪ್ರೋಗ್ರಾಮ್ಸ್ ಇದ್ದರೆ ಹೀಗೆ ಹಾಡ್ತೀರಾ? ಹಾಗಾದರೆ ಹೇಗೆ ಒಂದು ರೆಸ್ಪಾನ್ಸ್ ಬರ್ತದೆ ನಿಮ್ಮ ಹಾಡನ್ನು ಕೇಳಿ ಆಗಿರ್ಬೋದು, ಜನಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ? ತುಂಬ ಚೆಂದ ಹಾಡ್ತಿ ಹಾಗೆಲ್ಲ ಹೇಳುವಾಗ ತುಂಬ ಖುಷಿ ಆಗ್ತದೆ. ಓಕೆ, ಫಿಲ್ಮ್ ಸಾಂಗ್ ಹಾಡ್ತೀರಾ ನೀವು? ಫಿಲ್ಮ್ ಸಾಂಗ್ ಯಾವುದು ನಿಮಗೆ ಫಿಲ್ಮ್ ಸಾಂಗ್ ಇಷ್ಟ? ನನಗೆ ಪ್ರೀತಿ ಅಂತ ಪ್ರಾಣ. ಹಾಡ್ಬೋದಾ? ಪ್ರೀತಿಯಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡುವಂತ ಹೇಳಿ ಕೊಟ್ಟೋರ್ಯಾರು, ಇದೇನೋ ನಿನ್ನ ನೋಟ, ಇದೇನಾ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ, ಪ್ರೀತಿಯಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡುವಂತ ಹೇಳಿ ಕೊಟ್ಟೋರ್ಯಾರು. ಓಕೆ, ಹಾಡು ತುಂಬ ಇಷ್ಟ. ಒಂದು ವೇಳೆ ಹಾಡಿದರೆ ಅಮ್ಮ ಏನು ರಿಯಾಕ್ಟ್ ಮಾಡೋದಿಲ್ಲ, ಪ್ರೀತಿ ಅಂತ ಹಾಡು ಹೇಳ್ತೀಯ ಅಂತ? ಇಲ್ಲ, ಹಾಗೆಂತ ಹೇಳಿಲ್ಲ, ಹಾಡು ಮಾತ್ರ ಹಾಡು, ಯಾವ ರೀತಿ ಆಗಿರ್ಬೋದು ಅಂತ. ಅಮ್ಮ ಹೇಳ್ತಾರೆ ಹಾಡುವಾಗ ಅನುಭವಿಸಿ ಹಾಡು, ಅಪ್ಪ ಸಹ ಫೀಲ್ ಮಾಡಿ ಹಾಡಬೇಕು, ಅನುಭವಿಸಿ ಹಾಡು, ಆವಾಗ ಅದು ಒಂದು ಚಂದ ಇರ್ತದೆ. ಮುಂದೆ ಹೇಳಬೇಕಾದ್ರೆ ನಿಮ್ಮ ಒಂದು ಇಷ್ಟೆಲ್ಲ ಒಂದು ಜರ್ನಿ ಬಿಟ್ಟು, ಅಂದರೆ ಡ್ಯಾನ್ಸ್ ಆಗಿರ್ಬೋದು ಅದೆಲ್ಲ ಬಿಟ್ಟು ನಾರ್ಮಲ್ ಆಗಿ ಯಾವ ರೀತಿ ಇರ್ತೀರ ಆಗಿರ್ಬೋದು, ನೀವು ಮನೆಯಲ್ಲಿ ಆಗಿರ್ಬೋದು, ಬೇರೆ ಯಾವುದು ಆ್ಯಕ್ಟಿವಿಟೀಸ್ ಇಷ್ಟ ನಿಮಗೆ? ನನಗೆ ಹೀಗೆ ಚೆಸ್ ಆಡೋದಂದರೆ ಇಷ್ಟ. ಮತ್ತು ಹೀಗೆ ತುಂಬ ಎಲ್ಲದಕ್ಕೂ ಇಂಟ್ರೆಸ್ಟ್ ತೋರಿಸ್ತೇನೆ ನಾನು. ಹಾಗೆ ಚೆಸ್ ಅಂದರೆ, ಈಗ ಚೆಸ್ ಆಡುವವರು ತುಂಬ ಚಾತುರ್ಯ ಇರಬೇಕಂತ, ತುಂಬ ತಲೆ ಓಡಿಸ್ಬೇಕಂತ. ತಲೆ ಓಡಿಸ್ತೀರಾ, ಉಪಯೋಗಿಸ್ತೀರಾ? ತುಂಬ ಚೆಸ್ ಕಾಂಪಿಟೇಷನ್ಗೆ ಏನಾದರೂ ಹೋಗಿದ್ರೆ? ನಾನು 5ನೇ ಕ್ಲಾಸ್ ಇರುವಾಗ ಅಮ್ಮ ಅಪ್ಪ ಇಬ್ಬರು ಚೆಸ್ ಕ್ಲಾಸಿಗೆ ಹಾಕಿದ್ರು, ಸ್ಕೂಲಲ್ಲೇ ಇತ್ತು. ಆವಾಗ ಬಾಬೂಜಿ ಪೂಜಾರಿ ಅವರ ಬಳಿ ಚೆಸ್ ಕಲಿತಿದ್ದೆ. ಅವರು ನನಗೆ ಆಚೆ ಬೈಂದೂರೆಲ್ಲ ಕರ್ಕೊಂಡು ಹೋಗಿದ್ರು ಚೆಸ್ ಕಾಂಪಿಟೇಷನ್ಸ್, ಒಂದು ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ.
ಮತ್ತು ಇತ್ತೀಚೆಗೆ ಸ್ಕೂಲಿಂದ ನನ್ನನ್ನು ಕರ್ಕೊಂಡು ಹೋಗಿದ್ರು, ಹಾಗೆ ಕೊಟ್ಟಿದ್ದೇನೆ. ಓಕೆ, ನೀವು ಸ್ಪೋರ್ಟ್ಸಲ್ಲಿ ಕೂಡ ಹುಷಾರಿದ್ದೀರಿ, ಡ್ಯಾನ್ಸು ಕೂಡ ಮಾಡ್ತೀರಾ. ಓಕೆ, ಡ್ಯಾನ್ಸ್ ಬಗ್ಗೆ ಹೇಳಬೇಕಾದ್ರೆ ನೀವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲೆಲ್ಲ ಮಾಡಿದ್ರಿ? ನಾನು ನಮ್ಮ ಮನೆ ಹತ್ತಿರ ಚಿಕ್ಕ ಇರುವಾಗ ಸಹ ಅಮ್ಮ ಸೋಲೋ ಪರ್ಫಾರ್ಮೆನ್ಸ್ ಗ್ರೂಪಲ್ಲಿ ಸಹ ಮಾಡಿಸ್ತಿದ್ರು. ಅಂದರೆ ಗ್ರೂಪ್ ಅಂದರೆ ನಮ್ಮ ಫ್ಯಾಮ್ಲಿ ಕೆಲವರು ಮತ್ತು ನಮ್ಮ ನೇಬರ್ಸ್, ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ವಿ ನಾವು ಗ್ರೂಪಲ್ಲಿ. ಅದೊಂದು ಕ್ಲಾಸ್ ಥರನೇ ಇತ್ತು, ನಮ್ಮ ಒಂದು ಅಕ್ಕ ಕಲಿಸ್ತಾ ಇದ್ದರು. ಎವ್ರಿ ಇಯರ್ ಕೊಡ್ತಾ ಬಂದಿದ್ವಿ ಅಲ್ಲಿ, ಮತ್ತು ಸ್ಕೂಲಲ್ಲಿ ಸುಮಾರು ಎವ್ರಿ ಇಯರ್ ಕೊಡ್ತಾ ಇದ್ವಿ. ಮತ್ತು ಕ್ಲಾಸಿಂದ ಸುಮಾರು ಕೊಟ್ಟಿದ್ದೇವೆ, ಮುಕುಂದ ಕೃಪಾ ಸ್ಕೂಲು ಅಲ್ಲಿಗೆಲ್ಲ ಹೋಗಿ ಕೊಟ್ಟಿದ್ದೇವೆ. ಕ್ಲಾಸಿಕಲ್ ಡ್ಯಾನ್ಸ್ ಮಾತ್ರ ಬೇರೆ ಯಾವುದಾದ್ರು ವೆಸ್ಟರ್ನ್ ಫಾರ್ಮ್ ಏನಾದರೂ ಕಲ್ತು? ಕ್ಲಾಸಿಕಲ್ ಡ್ಯಾನ್ಸ್ ನಾನು ಮೇನ್ ಆಗಿ ಇಟ್ಕೊಂಡಿದ್ದೆ, ಮತ್ತು ವೆಸ್ಟರ್ನ್ ಡ್ಯಾನ್ಸಿಗೆ ಅಮ್ಮನೊಟ್ಟಿಗೆ ಫೋನ್ ನೋಡಿ ಹಾಗೆಲ್ಲ ಮಾಡ್ತೇವೆ. ಓಕೆ, ಹಾಗೆ ಫೋನ್ ನೋಡಿ ಕಲಿಯುವುದು. ಹಾಂ. ಓಕೆ, ಕೊನೆಯದಾಗಿ ಯಾರಿಗಾದರೂ ಥ್ಯಾಂಕ್ಸ್ ಹೇಳಲಿಕ್ಕಿದ್ರೆ ಹೇಳ್ಬೋದು? ನಾನು ಮೇಯ್ನ್ ಆಗಿ ನನ್ನ ಅಪ್ಪ ಅಮ್ಮ ಇಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಂದ ಇಷ್ಟು ಬಂದಿದ್ದೇನೆ ನಾನು. ಮತ್ತು ರಾಕೇಶ್ ಮಾಮನಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ಫ್ಯಾಮ್ಲಿ, ಪದ್ಮಶ್ರೀ ಅಮ್ಮ, ಟೀಮ್ ಗಾನೆಯಾನ ಫ್ಯಾಮ್ಲಿ, ಹಾಗೆ ಸಂಸ್ಕೃತ ಸಿರಿಯಲ್ಲಿ ಕಿಶೋರಣ್ಣ, ಹಾಗೆ ಎಲ್ಲರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ಡಾಕ್ಟರ್ ಶೇಖರ್ ಅಜೆಕಾರ್ ಸರ್ ಅವರಿಗೆ ಸಹ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ, ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಮೇಯ್ನಾಗಿ ನನ್ನ ಸ್ಕೂಲಲ್ಲಿ SMS ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಲ್ಲಿ ಸಹ ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ಅವರಿಗೆ ಸಹ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ನನ್ನ ಫ್ರೆಂಡ್ಸ್ ಎಲ್ಲರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ನನ್ನ ಹೆಡ್ ಮಿಸ್ಟ್ರೆಸ್ ಪುಷ್ಪತ್ ಅವರು ಅಂತ, ಅವ್ರಿಗೂ ತುಂಬ ಥ್ಯಾಂಕ್ಸ್, ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಮತ್ತು ಜ್ಞಾನೇಶ್ ಕಲಾಶಿಲ್ಪ ತಂಡ ಹಾಗೂ ಜ್ಞಾನೇಶ್ ಮಾಮನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ನಿಮ್ಮ ಜೊತೆ ಮಾತನಾಡಿ ತುಂಬ ಖುಷಿ ಆಯಿತು. ಕಾರ್ಯಕ್ರಮಕ್ಕೆ ಬಂದಕ್ಕೆ ತುಂಬ ಥ್ಯಾಂಕ್ಸ್. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ದೀಕ್ಷಣಾ ಅವರು ಅವರೆಲ್ಲ ಅನುಭವಗಳನ್ನು ಹಂಚಿಕೊಂಡ್ರು. ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.